ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ ಪ್ರಜ್ಞೆಯ ಭಾಗವಾಗಿರ್ತಕ್ಕಂಥ ರಾಮ ಮಂದಿರದ ಹಣ ಲೂಟಿ, ಅದು ಯಾರೋ ಹೊರಗಿನ ಕಳ್ಳರು ಬಂದು ಲೂಟಿ ಮಾಡಿದ್ದಲ್ಲ. ಆ ಡಕಾಯಿತಿಯನ್ನು ನಡೆಸಿದ್ದು ಯಾರು ಅಂತಂದರೆ ಒಳಗಿನವರೇ. ಯಾರನ್ನು ಟ್ರಸ್ಟಿಗಳನ್ನಾಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಆದಿತ್ಯನಾಥ್ ಅವರು RSSನ ಸೂಚನೆಯ ಆಧಾರದ ಮೇರೆಗೆ, ಯಾಕೆಂದರೆ ಕರ್ನಾಟಕದ ಒಬ್ಬ ಗೋಪಾಲ್ ರಾವ್ ಅಂತಿದ್ದಾರೆ, ಅವರು RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ಅವರನ್ನು ಒಳಗೊಂಡಂತೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾಪ ಮಾಡಿದ್ರಿಂದ ಚಂಪತ್ ರಾಯ್ ಇವರೆಲ್ಲರೂ ಸಹಿತ RSS ಮತ್ತು BJPಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು. ಈ ತಂಡ ಏನು ಹಣ ಡಕಾಯಿತಿಯನ್ನು ಮಾಡಿದೆ, ಬಂಗಾರ, ಬೆಳ್ಳಿ, ನಗದು. ಸೊ ವಿಶೇಷವಾಗಿ ಈಗ ಕಾಂಗ್ರೆಸ್ ಪಕ್ಷ ಜನರ ಎದುರುಗಡೆ ಈ ವಿಚಾರವನ್ನು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅಂದರೆ, 1989ನೇ ಇಸ್ವಿಯಿಂದ BJPಗೆ ಮತ್ತು RSSಗೆ ರಾಮಧ್ಯಾನ ಪ್ರಾರಂಭ ಆಗಿದೆ. 1989ನೇ ಇಸ್ವಿ. ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ರಾಮಭಕ್ತಿಯ ಒಂದು ಪರಂಪರೆ ಇತ್ತು. ಆಗೆಲ್ಲ ರಾಮಭಕ್ತಿಯ ಜಪ ನಮ್ಮದು ಏನು ಅಂತಂದರೆ, ಭಜನೆ ಏನು ಅಂದರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ. ಇವರು ಅದನ್ನು ಘೋಷಣೆಯನ್ನು ತಂದರು. ಜೈ ಶ್ರೀರಾಮ್ ಎನ್ನುವ ಘೋಷಣೆಯ ಜೊತೆಗೆ 89ನೇ ಇಸ್ವಿಯಿಂದ ಇವರಿಗೆ ರಾಮನ ನೆನಪಾಯಿತು. 89ನೇ ಇಸ್ವಿಯ ರಾಮನ ನೆನಪಾದಾಗಲೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸನ್ನು ಸೇರಿಕೊಂಡಂತೆ ಹೇಳ್ತಾ ಇದ್ದದ್ದೇನು ಅಂದರೆ, ವಿವಾದ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ಅಂತಿಮ ತೀರ್ಪಿನ ನಂತರ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳೋಣ ಅಂತ. ಯಾರೂ ಈ ವಿಚಾರವನ್ನು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಯಾರು. ಆದರೆ ಎಲ್ಲ ರಾಜಕೀಯ ಪಕ್ಷಗಳನ್ನೂ ಸಹಿತ, ಅವರ ಮಿತ್ರ ಪಕ್ಷಗಳ ಕೆಲವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಭಾರಿ ದೊಡ್ಡ ಮಟ್ಟದ ರಾಮನ ವಿರೋಧಿಗಳು ಎನ್ನುವ ರೀತಿಯ ಬಿಂಬಿಸುವ ಪ್ರಯತ್ನವನ್ನು ಮಾಡಿ, ಒಂದು ರಾಜಕೀಯ ಪಕ್ಷದ ಸಿಂಬಲನ್ನು, BJPಯವರ ಕಮಲದ ಗುರುತನ್ನು ಅಡ್ವಾಣಿಯವರ ರಥಯಾತ್ರೆಯ ಎರಡೂ ದಿಕ್ಕಿನಲ್ಲೇ ಹಾಕಿ, RSSನ ಧ್ವಜವನ್ನು ಮತ್ತು BJP ಧ್ವಜವನ್ನು ಒಟ್ಟಿಗೆ ಕಟ್ಟಿ ಮೆರವಣಿಗೆಯನ್ನು ಮಾಡಿ ಸೋಮನಾಥ್ ಸೆ ಅಯೋಧ್ಯೆ ತಕ್. ಸೊ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಆದಾಗ ಅದನ್ನು ಉದ್ಘಾಟನೆ ಮಾಡಿದ್ದು ಆಗಿನ ರಾಷ್ಟ್ರಪತಿಗಳಾದಂಥ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕೆ ಕಾರಣ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇರೆಗಿರುವ ದೇಶದ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ನಂತರ ಏನು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ, ಆವಾಗ ಸಹಿತ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿಯಾಗಿ, ಅದರಲ್ಲೂ ಒಬ್ಬ ಮಹಿಳಾ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದ್ದರು. ಸೊ ಅಯೋಧ್ಯೆಯಿಂದ, ಸೋಮನಾಥದಿಂದ ಅಯೋಧ್ಯೆಯವರೆಗೆ ಹೋಗಿರ್ತಕ್ಕಂಥ ಯಾತ್ರೆಯ ಭಾಗ ಅಂತ ಹೇಳಿ ಅದರ ಉದ್ಘಾಟನೆಯನ್ನು ಕ್ರೆಡಿಟನ್ನು ತೆಗೆದುಕೊಂಡಂಥ ಪ್ರಧಾನಮಂತ್ರಿಗಳು ಉದ್ದೇಶಪಟ್ಟು ಅವತ್ತು ಸ್ವರ್ಗೆ ಅವರು ಹೇಳಿದಂತೆ ರಾಜಕೀಯದ ಕ್ರೆಡಿಟ್ ಮೈಲೇಜನ್ನು ತಗೊಳ್ಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ದ್ರೌಪದಿ ಮುರ್ಮುವನ್ನು ಹೊರಗಿಟ್ಟು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದರು. ಬೇರೆ ಬೇರೆ ವಿಚಾರಗಳಿಗೆ ಮಾತಾಡ್ತಾರೆ. ಒಂದು ಹಳ್ಳಿಯ ಒಂದು ಚಿಕ್ಕ ಮಗು ಪತ್ರ ಬರೆದಿದ್ರೆ ಆ ಮಗುವಿನ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ ಅಂತೇಳಿ ಮನ್ ಕಿ ಬಾತಲ್ಲಿ ಮಾತಾಡ್ತಿದ್ದಾರೆ. ಆದರೆ ಈ ದೇಶದ ವೈಪರೀತ್ಯ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ.